ಅಭಿಮಾನಿಗಳಿಗೆ ಕಬಡ್ಡಿ ಪಂದ್ಯಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ರೀಡಾಕೂಟದ ಕಬಡ್ಡಿ ಪಂದ್ಯಾಟದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀಯುತ ಯುವ ಉದ್ಯಮಿ ಅರುಣ್ ಶೆಟ್ಟಿಯವರು. ಹಾಗೆ ಅವರನ್ನು ನಾವು ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಬೇಕಂತ ವಿನಂತಿಸಿಕೊಂಡಾಗ ಬಹಳ ಒಪ್ಪಿಗೆಯಿಂದ ಪ್ರೀತಿಯಿಂದ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರನ್ನು ನಮ್ಮ ಮೊಸರುಕುಡಿಕೆ ಉತ್ಸವ ಸಮಿತಿಯ ಪರವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ಅಸೇಗೋಳಿ ಯುವಕ ಮಂಡಲದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಸ್ಥಳೀಯ ಮಕ್ಕಳಿಗಾಗಿರ್ಬೋದು ವಿವಿಧ ರೀತಿಯಲ್ಲಿ ಹಲವಾರು ಕ್ರೀಡಾಕೂಟಗಳನ್ನು ಬಹಳ ಅದ್ಭುತವಾಗಿ ಸಂಘಟನೆ ಮಾಡಿಕೊಂಡು ಬಂದಿರುವಂಥದ್ದು ಈ ಉತ್ಸವ ಸಮಿತಿ ಮತ್ತು ಅಸೇಗೋಳಿ ಯುವಕ ಮಂಡಳಿಗೆ ಸಂದ ಗೌರವ ಅಂತ ಹೇಳಿಕೊಳ್ತಾ, ಈ ವರ್ಷ ವಿಶೇಷವಾಗಿ ಈ ಒಂದು ಮೈದಾನದಲ್ಲಿ ಸುಮಾರು ಕಳೆದ ವರ್ಷ 16 ತಂಡಗಳು ಪುರುಷರ ಕಬಡ್ಡಿ ಪಂದ್ಯಾಟದಲ್ಲಿ, ಸುಮಾರು 13 ತಂಡಗಳು ಪುರುಷರ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ, ಹಾಗೆಯೇ ಸ್ಥಳೀಯ ಮಕ್ಕಳಿಗೆ ವಿವಿಧ ಕ್ರೀಡಾಕೂಟಗಳು ಬಹಳ ಅದ್ಭುತವಾಗಿ ಸಂಘಟನೆ ಮಾಡಿದಂಥ ಗೌರವ ಈ ಒಂದು ಉತ್ಸವ ಸಮಿತಿಗೆ ಮತ್ತು ಅಸೇಗೋಳಿ ಮೊಸರುಕುಡಿಕೆ ಉತ್ಸವ ಸಮಿತಿಗೆ ಮತ್ತು ಯುವಕ ಮಂಡಲಕ್ಕೆ ಸಲ್ತದೆ. ಅದೇ ರೀತಿಯಲ್ಲಿ ಈ ವರ್ಷ 30ನೇ ವರ್ಷ 30 ಸಂವತ್ಸರಗಳು 29 ಸಂವತ್ಸರಗಳನ್ನು ದಾಟಿ 30ನೇ ವರ್ಷಕ್ಕೆ ಪಾದಾರ್ಪಣೆಗೈದಿರುವಂತಹ ಈ ಶುಭ ವೇಳೆಯಲ್ಲಿ ಕ್ರೀಡಾಕೂಟವನ್ನು ಬಹಳ ಅದ್ಭುತವಾಗಿ ಸಂಘಟನೆ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಈ ಊರಿನ ಎಲ್ಲ ಸಮುದಾಯ ಬಂಧುಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ಕ್ರೀಡಾಕೂಟವನ್ನ ಒಂದು ಸಾಧನೆ ಪೂರ್ವಕವಾಗಿ ಮಾಡಬೇಕು ಅಂತೇಳಿ ಸಂಘಟನೆ ಮಾಡಿದ್ದೇವೆ. ಇದರ ಉದ್ಘಾಟಕರಾಗಿ ಆಗಮಿಸಿದವರು ಅರುಣ್ ಶೆಟ್ಟಿ ಅವರು ಆಗಮಿಸಿ ಒಂದು ದೀಪ ಬೆಳಗಿಸುವೊಂದಿಗೆ ಉದ್ಘಾಟನೆ ಮಾಡಿದ್ದಾರೆ. ಅವರು ಶುಭವಾದ 2 ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿ ಮಾಡಿಕೊಟ್ಟಿದ್ದಾರೆ. ಕರೀನಾ 21 ವರ್ಷದ నుంచి వారు ಒಂಜಿ ಅಚ್ಚುಕಟ್ಟಾದ ಮಾತಾ ಒಂಜಿ ಸಮುದಾಯದ ಜನಕುಲಿನ ಸೇರ್ತಾ ಒಂದು ಬಾರಿ ಒಂಜಿ ಪೊರ್ಲುಡು ಈ ಒಂಜಿ ಜಾಗಡು ಈ ಒಂಜಿ ಕಾರ್ಯಕ್ರಮ ಮಾತೊಂದಲ್ಲಿ ಅಂಚೆನೆ ಈ ವರ್ಷ 30ನೇ ವರ್ಷದ ಕಾರ್ಯಕ್ರಮ ಆ ಒಂದು ಇನಿ ಕ್ರೀಡಾಕೂಟ ಅಂಚೆನೆ ಎಲ್ಲಂಜಿ ಮೊಸರುಕುಡಿಕೆ ಕಾರ್ಯಕ್ರಮ ಎಲ್ಲ ನಡಪರೆಂಡು ವಿಶೇಷವಾದ ಈ ಒಂಜಿ ಯುವಕ ಮಂಡಲದ ಪಕ್ಕ ಕ್ರೀಡಾ ಮೊಸರುಕುಡಿಕೆ ಉತ್ಸವ ಸಮಿತಿ ದಕ್ಕಲು ಮಾತ ಜೋಕುಲೇರ್ದು ಬತ್ತಿನ ಕೊಡ್ಜೋಲೆಗೆ ಒಕ್ಕ ಸಾರ್ವಜನಿಕರಿಗೆ ಸಾಲೆದ ಜೋಕುಲೆಗೆ ಮಾತಾ ವರ್ಗ ಜನಗಳಿಗ್ಲ ಬರೀ ಒಂಜಿ ಪೊರ್ಲುಡು 21 ವರ್ಷದ ದಿಂಚಿ ಈ ಕಾರ್ಯಕ್ರಮವನ್ನು ನಡತೊಂದು ಬರೋದಲ್ಲಿ ಅಂಚನೆ ಕ್ರೀಡಾಪಟುಗಳ ಮತ್ತು ವಿನಂತಿ ಏನಿಲ್ಲ ಬಗ್ಗೆ ಎಲ್ಲ ನಡಪುಣ ಹಂಚಿನ ಏನು ಸ್ಪರ್ಧೆಡು ಬಾರಿ ಒಂಜಿ ಪೊರ್ಲುಡು ಶಾಂತಿಯುತವಾದ ನಿಗಳು ಗೊಬ್ಬುದು ಈ ಒಂಜಿ ಮಗಳ ಕಾರ್ಯಕ್ರಮವನ್ನು ಎಡ್ಡ ರೀತಿ ನಡಪುಣ ಕೊರಡು ಅಂಚನೆ 40 ವರ್ಷ ಮಕ್ಕಳು ಈ ಒಂದು ಕಾರ್ಯಕ್ರಮವನ್ನು 40 ಪೊರ್ಲುಡು ವಿಜೃಂಭಣೆ ಮಲ್ಪರೆ ಆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮೆ ಮಕ್ಕಳಿಗೆ ಶಕ್ತಿನ ಕೊರಡು ಪಂದು ವಿನಂತಿ ಮತ್ತೊಂದು ಯಾನಿ ಎಂದರಟ್ಟು ಪಾತ್ರ ನಮ್ಗೆ ಜೈ ಹಿಂದ್ ಜೈ ಕರ್ನಾಟಕ. ಅವರ ಅಧ್ಯಕ್ಷತೆಯಲ್ಲಿ ಹಲವಾರು ವರ್ಷಗಳಲ್ಲಿ ಕ್ರೀಡಾಕೂಟವನ್ನು ಬಹಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿಕೊಂಡು ಬಂದಿದ್ದೇವೆ. ಗೌರವ ಅಧ್ಯಕ್ಷರು ಕೂಡ ಹೌದು, ಅಸೇಗೋಳಿ ಯುವಕ ಮಂಡಲದ ಅಧ್ಯಕ್ಷರು ಆಗಿರುವಂತಹ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಅಧ್ಯಕ್ಷೀಯ 2 ಮಾತುಗಳನ್ನು ಆಡಬೇಕು. 29 ಕಳೆದು 30ನೇ ವರ್ಷದ ಈ ಒಂದು ಕ್ರೀಡಾಕೂಟವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟ ಈ ಸಾರ್ವಜನಿಕ ಈ ಒಂದು ಕ್ರೀಡಾಕೂಟ ಈ ಮೊಸರುಕುಡಿಯ ಕ್ರೀಡಾಕೂಟ ಇದು ಸಮಾಜದ ಒಂದು ಸಾಮರಸ್ಯವನ್ನು ಕಾಪಾಡುವಲ್ಲಿ ಇಂತಹ ಒಂದು ಕ್ರೀಡಾಕೂಟ ಬಹಳ ಒಂದು ದೊಡ್ಡ ಒಂದು ಈ
ಪರಿಣಾಮ ಬೀರ್ತದೆ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಭೇದ ಭಾವವಿಲ್ಲದೆ ಈ ಒಂದು ಕ್ರೀಡಾಕೂಟ ಭಾಗವಹಿಸುವುದರಿಂದ ಇಂಥ ಕ್ರೀಡಾಕೂಟ ಅಲ್ಲಿ ನಡೆದರೆ ಈ ನಮ್ಮ ಸಮಾಜದ ಸಾಮರಸ್ಯಕ್ಕೆ ದೊಡ್ಡ ಒಂದು ಪ್ರಯೋಜನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಕ್ರೀಡಾಪಟುಗಳಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವುದೇ ಒಬ್ಬ ಕ್ರೀಡಾಪಟು ಒಳ್ಳೆಯ ಒಂದು ಸಾಧನೆ ಮಾಡಬೇಕಾದ್ರೆ ಇದರಲ್ಲಿ ಒಂದು ಅಂಗಳದಲ್ಲಿ ಭಾಳ ಕಠಿಣ ಅಭ್ಯಾಸವನ್ನು ಮಾಡಬೇಕಾಗಿದೆ. ಇದನ್ನು ನಾನು ಈ ನಮ್ಮ ತರುಣ ಕ್ರೀಡಾಪಟುಗಳಿಗೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವತ್ತು ನಾವು ಕಠಿಣವಾಗಿ ಒಂದು ಅಭ್ಯಾಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವನೊಬ್ಬ ದೊಡ್ಡ ಒಂದು ಉತ್ತಮ ಕ್ರೀಡಾಪಟು, ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಪಟು ಆಗಲಿ ಸಾಧ್ಯ ಇದೆ ಅಂತ ಹೇಳಿಕೊಂಡು ಎಲ್ಲರಿಗೂ ಈ ಒಂದು ಈ ಕ್ರೀಡಾಕೂಟದಲ್ಲಿ ಎಲ್ಲರಿಗೂ ಗೆಲುವು ಸಿಗುವುದಿಲ್ಲ. ಸೋಲು ಗೆಲುವು ಈ ಒಂದು ಕ್ರೀಡಾಕೂಟದ ಒಂದು ಯಾವತ್ತು ಎಲ್ಲರಿಗೂ ಗೆಲುವುದಿಲ್ಲ. ಆದರೆ ಕಠಿಣ ಉನ್ನತ ಸಂದರ್ಭದಲ್ಲಿ ತುಂಬ ಒಂದು ಟೀಮ್ ಆದರೆ ಒಬ್ಬ ಆಟಗಾರ ಇರ್ಬೋದು, ಆಗೋದು ಎಲ್ಲರಿಗೆ ಅದರಲ್ಲಿ ಪ್ರಶಸ್ತಿ ಗೆಲ್ಲಲಿಕ್ಕೆ ಆಗೋದಿಲ್ಲ. ಆದರೆ ಮುಂದಿನ ದಿನದಲ್ಲಿ ಖಂಡಿತವಾಗಿ ನಾವು ಕಠಿಣ ಅಭ್ಯಾಸ ಮಾಡಿದರೆ ಎಲ್ಲರಿಗೂ ಇದರಲ್ಲಿ ನಾವು ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಒಂದು ವಿಜಯ ಸಾಧ್ಯ ಇದೆ. ಇದನ್ನೆಲ್ಲ ನಮ್ಮ ಈ ತರುಣ ಕ್ರೀಡಾಪಟು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಈ ಒಂದು ಯಾವತ್ತೂ ಒಂದು ಕ್ರೀಡೆ ಆಡುವಾಗ ಕ್ರೀಡಾ ಮನೋಭಾವವನ್ನು ನಾವು ಯಾವತ್ತೂ ಆಡಬೇಕಾಗಿದೆ. ಯಾಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಅಂಗಳದ ನಮ್ಮ ಅಂಪೈರ್ ತೀರ್ಪು ಕೆಲವು ಒಂದು ಆಟಗಾರ ತಂಡದ ವಿರುದ್ಧವಾಗಿ ಬರ್ಬೋದು. ಆದರೆ ಅದನ್ನು ನಾವು ಕ್ರೀಡಾ ಸ್ಫೂರ್ತಿ ತೆಗೆದುಕೊಂಡು ನಾವು ಯಾವುದೇ ಒಂದು ಇದಕ್ಕೆ ಆಸ್ಪದಗೊಳ್ಳದೆ ಒಳ್ಳೆಯ ರೀತಿ ಈ ಒಂದು ಕ್ರೀಡಾಕೂಟ ನಡೆಯಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.